ಗಾಡಿ ಮಡಿಕೇರಿದ ಸ್ವಲ್ಪ ಬೆಲ್ಲ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಇವತ್ತು ಪ್ರವೀಣ್ ಅವರ ಹತ್ಯೆ ಮೊನ್ನೆ ಆದಮೇಲೆ ನಾನು ಕೂಡಲೇ ಇಲ್ಲಿರುವಂಥ ಆಫೀಸರ್ ಜೊತೆ ಸಂಪರ್ಕದಲ್ಲಿದ್ದೀನಿ, SP ಮಂಗಳೂರು ಹತ್ರ. ತದನಂತರ ನಮ್ಮ DG ಮುಖಾಂತರ ಕೇರಳ DG ಅವ್ರಿಗೂ ಕೂಡ ಮಾತನಾಡಿದ್ದೀನಿ. SP ಕಾಸರಗೋಡು ಜೊತೆಗೆ ನಮ್ಮ ಪೊಲೀಸರು ಸಂಪರ್ಕದಲ್ಲಿದ್ದಾರೆ. ಕೇರಳ ಬಾರ್ಡ್ರಲ್ಲಿ ಆಗಿರುವಂಥ ಈ ಘಟನೆ ಕೇರಳಕ್ಕೂ ಕೂಡ ಕನೆಕ್ಷನ್ ಇದೆ ಅಂತ ಪ್ರಾಥಮಿಕ ಮಾಹಿತಿಯಲ್ಲೆಲ್ಲ ಬಂದಿದೆ. ಹೀಗಾಗಿ ತನಿಖೆ ಮಾಡ್ತಾಯಿದ್ದೇವೆ. ಕೇರಳ ಪೊಲೀಸರು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾಯಿದ್ದಾರೆ. ಈ ಮಧ್ಯೆ ನಾನು ಈಗ ತಾನೇ ಎಲ್ಲವೂ ತಿಳ್ಕೊಂಡಿದ್ದೀನಿ. ಇಬ್ಬರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರಿತದೆ. ಈಗಿರುವಂಥ ಅರೆಸ್ಟ್ ಆದವ್ರ ಜೊತೆ ಏನು ವಿಚಾರಣೆ ವೇಳೆ ಏನು ಬರುತ್ತೆ ನೋಡ್ಕೊಂಡು ಮುಂದಿನ ಕಾರ್ಯಾಚರಣೆಯನ್ನು ಕಾನೂನು ಪ್ರಕಾರ ನಮ್ಮ ಪೊಲೀಸರು ಮಾಡ್ತಾರೆ. ಪೊಲೀಸರಿಗೆ ನಾವು ಮುಕ್ತವಾದಂಥ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದೇವೆ. ಅವರು ತಮ್ಮದೇ ಆದ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಆದಷ್ಟು ಬೇಗನೆ ಕೊಲೆಗಡಕರನ್ನು ಹಿಡಿದು ಕಾನೂನು ಪ್ರಕಾರ ಉಗ್ರ ಶಿಕ್ಷೆ ಕೊಡಲು ಎಲ್ಲ ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ. ಅದು ಮುಂದೆ ಅದು ತನಿಖೆಯಲ್ಲಿ ಮುಂದೆ ಎಲ್ಲ ಗೊತ್ತಾಗುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಯಾಕಂದರೆ ತನಿಖೆ ನಡೀತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಬಹಿರಂಗ ಮಾಡೋದು ಕಷ್ಟ ಆಗ್ತದೆ. ತನಿಖೆ ಆಗಲಿ, ಆಮೇಲೆಲ್ಲವೂ ಕೂಡ ಬರ್ತದೆ ಆಚೆ, ಯಾವ ಸಂಘಟನೆಗಿದ್ದಾರೆ ಯಾವ ಸಂಘಟನೆ ಇಲ್ಲ ಅನ್ನುವಂಥದ್ದು. ಅಲ್ಲಿ ಹೋಗ್ತಾ ಇದ್ದೀನಿ. ಆ ಪರಿವಾರ ಜೊತೆಗೆ ಮಾತನಾಡಿದ ಮೇಲೆ ಅಲ್ಲಿ ಪರಿಹಾರ ನಿರ್ಧಾರವನ್ನು ಮಾಡ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.